ಸೊ ಮೊದಲನೇದಾಗಿ ವಿಲ್ಸನ್ ಸರ್, ಕುವೈಟಲ್ಲಿ ಇದ್ದೀರಾ ಪ್ರೆಸೆಂಟ್ ಯಾವ ರೀತಿಯಾದಂಥ ಸಿಚುವೇಶನ್ಗಳಿದೆ? ನಿನ್ನೆಯ ದಿವಸ ಕೆಲವೊಂದು ಮೇಜರ್ ಅಲ್ಲದಿದ್ದರೂ ಕೂಡ ಮೈನರ್ ಆಗಿರುವಂಥ ಅಟ್ಯಾಕ್ಗಳಲ್ಲಿ ಆಗಿತ್ತು ಅನ್ನುವಂಥ ಮಾಹಿತಿಗಳಿದೆ. ಬಟ್ ಅಲ್ಲಿಯ ಸರ್ಕಾರ ಯಾವ ರೀತಿಯಾದಂಥ ಕ್ರಮವನ್ನು ಕೈಗೊಂಡಿದೆ, ಪ್ರಸ್ತುತ ಅಲ್ಲಿಯ ಸಿಚುವೇಶನ್ ಯಾವ ಥರ ಇದೆ ಅಂತ? ನಮಸ್ಕಾರ ಶ್ರೀಶಾಂತ್ ಅವರೇ. ಎಸ್. ಕುವೈಟ್ ನಿನ್ನೆ ರಾತ್ರಿ ಸುಮಾರು ಒಂದು 12:10 ಬೆಳಿಗ್ಗೆ. ಸೊ ನಾವೆಲ್ಲ ಈಗ ಸ್ವಲ್ಪ ಮಲಗೋದು ಸ್ವಲ್ಪ ಲೇಟ್, ಅಂದ್ರೆ ಎಲ್ಲರಿಗೂ ಎಚ್ಚರಿಕೆ ಆಗಿದ್ದಾರೆ. ಅಂದ್ರೆ ಏನಾಗ್ತದೆ ಅಂತ, ಏನಾಗ್ಬೋದು, ಮುಂದೆ ಏನಾಗ್ಬೋದು ಅಂತ ತುಂಬಾ ಅಂತಕ ಉಂಟು. ಹಾಗೆ ಜನ ಸ್ವಲ್ಪ ಮಲಗುವಾಗ ಸ್ವಲ್ಪ ಲೇಟ್ ಮಲಗಿಸ್ತಾರೆ. ಅಂದ್ರೆ ನಾನ್ ಸಹ ಎಚ್ಚರಿಕೆ ಇದ್ದೇನೆ. ಒಂದು 12:10ಗೆ ಸೈರನ್ ಶಬ್ದ ಸ್ಟಾರ್ಟ್ ಆಯ್ತು. ಸೊ ನಾವು ನಮ್ಮ ಮನೆಯ ಕಿಟಕಿಯಿಂದ ಹೊರಗೆ ಹೋಗಿ ನೋಡ್ತಾ ಇದ್ದೇವೆ ಎಲ್ಲಿ ಮೇಲೆ ಕಾಣ್ತದೆ. ಅಂದ್ರೆ ನಮ್ಗೆ ಸೈರನ್ ಸ್ಟಾರ್ಟ್ ಆಗುವಾಗ ನಮ್ಗೆ ಅದು ಮಿಸೈಲ್ಸ್ ಬರುವುದೆಲ್ಲ ಕಾಣ್ತದೆ. ಸೊ ಯಾವುದು ನಿನ್ನೆ ಕಾಣಿಸ್ಲಿಲ್ಲ, ಆದ್ರೆ ಮತ್ತೆ ಬಂದ ಸುದ್ದಿಯ ಪ್ರಕಾರ ಅದು ಅರೌಂಡ್ 7 ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಅವ್ರು ಹಿಟ್ ಮಾಡಿದ್ದಾರೆ ನಿನ್ನೆ. ಅದರಲ್ಲಿ ಇಂಟರ್ಸೆಪ್ಟ್ ಮಾಡಿ ಯಾವುದೇ ಯಾರಿಗೂ ಅಪಾಯ ಆಗದಿದ್ದ ಹಾಗೆ ಇಂಟರ್ಸೆಪ್ಟ್ ಮಾಡಿ ನಮ್ಮ ಕುವೈಟ್ ಮಿಲಿಟರಿ ಅವರು ತುಂಬಾ ಸಾಧನೆ ಮಾಡಿದ್ದಾರೆ. ಒಂದು ಕಡೆ ಒಂದು ಸ್ವಲ್ಪ ಮಿಸೈಲ್ ನ ಒಂದು ಶಾರ್ಪ್ನೆಲ್ ನಮ್ಮ ಒಂದು ಪವರ್ ಪ್ಲಾಂಟ್ ಹತ್ರ ಬಿದ್ದು ಸ್ವಲ್ಪ ವೆರಿ ಲೆಸ್ ಡ್ಯಾಮೇಜ್ ಐ ಕ್ಯಾನ್ ಸೇ. ಸ್ವಲ್ಪ ಮೈನರ್ ಡ್ಯಾಮೇಜ್ ಆಗಿ ಅಲ್ಲಿ ಫೈರ್ ಆಗಿ ಅದನ್ನು ಅವರು ಕಂಟೈನ್ ಮಾಡಿದ್ದಾರೆ. So no human casualties, nothing since yesterday. And ಇವತ್ತು ತುಂಬಾ ಕಾಮ್ ಉಂಟು, ಬೆಳಿಗ್ಗೆಯಿಂದ ಏನಿಲ್ಲ. ಸೊ ನಾವೇ ಪ್ರಾರ್ಥನೆ ಮಾಡ್ತಿದ್ವು ದೇವರೊಟ್ಟಿಗೆ, ಇದು ಇಂತವರೆ ಮುಂದುವರೆಗೆ ಆಗಿ ಇದು ಯುದ್ಧ ಒಂದು ಮುಗಿದು ಜನಜೀವನ ಒಂದು ಸಾಮಾನ್ಯ ಆಗಲಿ ಅಂತ ನಾವು ಎಲ್ಲರೂ ಇಲ್ಲಿ ಎಲ್ಲರೂ ಪ್ರೇಯರ್ ಮಾಡ್ತಾ ಇದ್ದಾರೆ. ಓಕೆ, ಅಂದರೆ ತುಂಬ ಜನರಿಗೆ ಒಂದು ಆತಂಕ ಇದೆ. ಕುವೈಟಲ್ಲಿ ತುಂಬ ಭಾರತೀಯರು, ತುಂಬ ಕರಾವಳಿಗರು ಕೂಡ ವಾಸಿಸ್ತಾ ಇರುವಂಥದ್ದು. ಅವರಿಗೂ ಕೂಡ ಒಂದು ರೀತಿಯಾದಂಥ ಆತಂಕ. ಕರೆಕ್ಟ್ ಆಗಿರುವಂತಹ ಇನ್ಫಾರ್ಮೇಷನ್ಗಳು ಅಲ್ಲಿಂದ ಸಿಗ್ತಾ ಇಲ್ಲ. ಕೆಲವೊಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಕ್ ನ್ಯೂಸ್ಗಳು ಹರಿದಾಡ್ತಾ ಇವೆ, ಹಂಗೆ ಆಯ್ತಂತೆ ಅನ್ನುವಂಥ ರೀತಿಯಲ್ಲಿ. ಬಟ್ ಅದೆಲ್ಲವೂ ಕೂಡ ಸತ್ಯ ಅಂತ ಹೇಳೋದಕ್ಕಾಗೋದಿಲ್ಲ, ಕೆಲವೊಂದು ಸುಳ್ಳುಗಳು ಕೂಡ ಆಗಿರ್ಬೋದು. ಸೊ ಅದಕ್ಕೋಸ್ಕರ ತಮ್ಮನ್ನು ಸಂಪರ್ಕಿಸುವಂಥ ಪ್ರಯತ್ನವನ್ನು ನಮ್ಮ ಟಿವಿ ಮಾಡ್ತಾ ಇರುವಂಥದ್ದು. ಯಾವುದೇ ರೀತಿಯಾದಂಥ ಗೊಂದಲಗಳಿಲ್ಲ, ಇವತ್ತು ತುಂಬಾ ಶಾಂತಯುತವಾಗಿದೆ ಅನ್ನುವಂಥ ಅಭಿಪ್ರಾಯ ತಾವೀಗ ಹೇಳ್ತಾ ಇರುವಂಥದ್ದು ಅಲ್ಲಿಯ ಆಕ್ಚುಯಲ್ ಪಿಕ್ಚರ್. ನೀವು ಹೇಳಿದಾಗೆ ನಾವೊಂದು ಮಾತಿಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಕುವೈಟ್ ಗವರ್ಮೆಂಟ್ ತುಂಬಾ ಎಲ್ಲರಿಗೆ ಸ್ಟ್ರೆಸ್ ಮಾಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾ ಅದನ್ನು ಬಿಲೀವ್ ಮಾಡಬೇಡಿ, ಜೆನ್ವಿನ್ ನ್ಯೂಸ್ ಸೋರ್ಸ್ ಅಲ್ಲಿ ನೋಡಿ. ಅಲ್ಲಿ ಗವರ್ಮೆಂಟ್ ಇಂದ ರಿಲೀಸ್ ಇಂದ ಬರ್ಬೋದು, ಅದನ್ನ ನಂಬಿ. ಅಲ್ಲದೆ ಏನಾದ್ರೂ ಯಾವುದೋ ಒಂದು ವಿಡಿಯೋ ಪೋಸ್ಟ್ ಮಾಡಬೇಡಿ ಅಂತ ಅವರು ಮಸ್ತು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಈ ತರ ನಾವು ಇನ್ಸ ನಮ್ಮ ಮಧ್ಯೆ ಭಯಭೀತಿಯನ್ನು ಜಾಸ್ತಿ ಮಾಡ್ತಾ ಇದ್ದೇವೆ. ಅದಕ್ಕಾಗಿ ಅವ್ರು ಮಸ್ತು ರಿಕ್ವೆಸ್ಟ್ ಮಾಡ್ತಾರೆ, ಸ್ಟ್ರಿಕ್ಟ್ ಆಕ್ಷನ್ ಅಂತ ತಗೊಳ್ತಾರೆ. ಸೊ ಅವ್ರು ಆಲ್ರೆಡಿ ಸರ್ವೇಲೆನ್ಸ್ ಇದ್ದಾರೆ ಎಲ್ಲರೂ ಇಲ್ಲಿ. ಅದಕ್ಕೋಸ್ಕರ ಯಾರು ಇಲ್ಲಿ ಜಾಸ್ತಿ ಆಗಿ ನ್ಯೂಸ್ ಅನ್ನು ಸ್ಪ್ರೆಡ್ ಮಾಡೋದಿಲ್ಲ. ಸೊ we always look into the national newspapers, TVs and all that. Whatever the news comes from there, we have to believe in that. ಅದರ ಮೇಲೆ ನಾವು ಯಾರಿಗೂ ಹೇಳಲಿಕ್ಕೂ ಹೋಗುದಿಲ್ಲ. ಓಕೆ, ಬರ್ತೀನಿ ಒಂದು ನಿಮಿಷ. ಅಕ್ರಮ್ ಸರ್, ದುಬೈಯಲ್ಲಿ ಪ್ರಸ್ತುತ ಅನೇಕ ವಿಚಾರಗಳ ಗೊಂದಲ ಇರುವಂಥದ್ದು. ಫೇಕ್ ನ್ಯೂಸ್ಗಳು ತುಂಬಾ ಜಾಸ್ತಿಯಾಗಿ ಹರಿದಾಡ್ತಾ ಇವೆ. ಅಲ್ಲಿ ಹಂಗಾಯ್ತಂತೆ ಅನ್ನುವಂತಹ ಕೆಲವೊಂದು ಕ್ಲಿಪ್ಪಿಂಗ್ಗಳ ಸಮೇತವಾಗಿ ಬರುತ್ತೆ. ಅದು ಕ್ಲಿಪ್ಪಿಂಗ್ಗಳು ಏನು ಅನ್ನುವಂಥದ್ದೇ ಗೊತ್ತಿಲ್ಲ. ಆ ರೇಂಜಿಗೆ ಸತ್ಯವನ್ನು ಅಥವಾ ಸುಳ್ಳನ್ನು ಸತ್ಯ ಅನ್ನುವಂಥ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ. ಆ್ಯಕ್ಚುಯಲ್ ಪಿಕ್ಚರ್ ಏನಿದೆ ದುಬೈಯಲ್ಲಿ? ತಾವು ಅಲ್ಲಿ ಎಲ್ಲ ವಿಚಾರಗಳಲ್ಲೂ ಕೂಡ ತೊಡಗಿಸಿಕೊಳ್ತಾ ಇರುವಂಥವ್ರು ಸಂಘಟಕರಾಗಿ. ಸೊ ಹಾಗಾಗಿ ತಮಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ಪ್ರೆಸೆಂಟ್ ತಾವು ನೋಡ್ತಾ ಇರುವಂತಹ ಸಿಚುವೇಶನ್ಗಳು ಯಾವ ರೀತಿ ಇದೆ ದುಬೈಯಲ್ಲಿ? ಮೊದಲಿಗೆ ನಮಸ್ಕಾರ. ನಮ್ಮ ವೀಕ್ಷಣೆ ಮಾಡಕ್ಕೆ ನೋಡ್ತಿರುವಂತಹ ಎಲ್ಲ ಕನ್ನಡಿಗರಿಗೂ ನಮಸ್ಕಾರ. ನಮ್ಮ ತಾಯ್ನಾಡಿನ ಮೊದಲೇ ನಾವೇ ಹೇಳ್ಬಿಡ್ತೀವಿ, ನೀವೆಲ್ಲ ಹೇಗಿದ್ದೀರಾ ಅಂತ ಕೇಳೋಂಥದ್ದು ನೀವು ಕೇಳೋದ್ರಿಂದ ಮುಂಚೆ ನಾವೇ ಕೇಳ್ತೀವಿ. ಈಗ ಪ್ರಸ್ತುತ ಯುಎಇನಲ್ಲಿ ತುಂಬಾ ಹೂವುಗಳಿಗೋಸ್ಕರ ಎಲ್ಲ ಪ್ರೋಟೋಕಾಲ್ಗಳನ್ನ ಹಾಕಿದ್ದಾರೆ. ಹೆಚ್ಚಿನ ಮಾಹಿತಿ ಏನೇ ಬೇಕಿದ್ರು ಅಲ್ಲಿಂದ ಗೌರ್ಮೆಂಟ್ ವೆಬ್ಸೈಟ್ ನಲ್ಲಿ ಎಲ್ಲವನ್ನು ಹಂಚ್ಕೊಳ್ತಾ ಇದ್ದಾರೆ. ನಾವು ನಮ್ಮ ಕರ್ಮಭೂಮಿ ಇಲ್ಲಿ ಕೆಲಸ ಮಾಡ್ತೇವೆ, ಎಲ್ಲರೂ ಚೆನ್ನಾಗೇ ಇದ್ದೀವಿ. ಯಾವುದೇ ಒಂದು ಇಲ್ಲಿನ ಇರುವಂತಹ ಸರ್ಕಾರದ ಏರ್ ಡಿಫೆನ್ಸ್ ಸಿಸ್ಟಮ್
ನಮ್ಮ ಫ್ಯಾಮಿಲಿಗಳ ತರ ಮೊದಲು ಹೇಗೆ ಇಲ್ಲಿ ಲೋಕಲ್ಸ್ ಇದ್ರು ಅದೇ ರೀತಿ ರೆಸಿಡೆಂಟ್ಸ್ ನಮ್ಮ ಫ್ಯಾಮಿಲಿ ಅಂತಾನೆ ಎಲ್ರು ಕಾಯ್ತಾ ಇದ್ದಾರೆ, ಬಹಳ ಚೆನ್ನಾಗಿ ನೋಡ್ತಾರೆ. ಹೌದು, ಹೊಸತನ ಇಲ್ಲಿ ಇದು ವಿ ಆರ್ ಇನ್ ವಾರ್ ಟೈಮ್, ವಿಲ್ ಪಾಸ್ ಇಟ್ ಅನ್ನಂತ ಹೇಳ್ತಾ, ಹಾಗೆ ಯಾರು ಏನು ಆತಂಕ ಪಡುವಂತದಿಲ್ಲ. ಇಲ್ಲಿವರೆಗೆ ಈಗಿನವರೆಗೆ ಎಲ್ಲರೂ ಚೆನ್ನಾಗಿದ್ವಿ, ಎಲ್ಲ ಆಕ್ಟಿವಿಟೀಸ್ ಅಲ್ಲಿ ನಾರ್ಮಲ್ ಹೋಗ್ತಾ ಇದೆ. ಎಸ್, ವಿ ನೀಡ್ ಟು ಟೇಕ್ ಸಮ್ ಅವರ ಈಗ ಇಲ್ಲಿನ ಡಿಫೆನ್ಸ್ ಸಿಸ್ಟಮ್ ಅವರು ಅಲರ್ಟ್ ಕೊಡ್ತಾ ಇದ್ದಾರೆ. ಕೊಟ್ಟಾಗ ಇಲ್ಲಿ ಹೇಗಿರ್ಬೇಕು ಅನ್ನೋಂತ ಪ್ರೋಟೋಕಾಲ್ಗಳು ಕೊಟ್ಟಿದ್ದಾರೆ. ಎಲ್ಲಿ ಸೇಫ್ ಆಗಿರ್ಬೇಕು, ಇಂಡೋರ್ ಆಗಿರ್ಬೇಕು ಅಂತ ಹೇಳ್ತಾ ಇದ್ದಾರೆ. ನಮ್ಮ ರಕ್ಷಣೆಗೆ ಹೇಗ್ ಬೇಕು ಅಂತ ಪ್ರೋಟೋಕಾಲ್ಸ್ ಕೊಟ್ಟಿದ್ದಾರೆ. ಅದೇ ರೀತಿ ಎಲ್ಲರೂ ಫಾಲೋ ಮಾಡ್ತಿದೀವಿ. ಎಲ್ಲಾ ಇಲ್ಲಿ ನಡೀತಿರುವಂತಹ ಡೈಲಿ ಆಕ್ಟಿವಿಟೀಸ್ ಹಾಗೆ ನಡೀತಾ ಇದೆ, ಯಾರಿಗೂ ಏನು ತೊಂದರೆ ಇಲ್ಲ. ಸ್ವಲ್ಪ ಇಲ್ಲಿನ ಸೋಷಿಯಲ್ ಮೀಡಿಯಾದಲ್ಲಿ ಹೂವಾಪೋಗಳು ಸುದ್ದಿಗಳು ಕೊಟ್ಟು ಅವ್ರಿಗೆ ಅದಕ್ಕೋಸ್ಕರ ಸ್ವಲ್ಪ ಪ್ರೋಟೋಕಾಲ್ ಕೊಟ್ಟಿದ್ದಾರೆ, ಜಾಸ್ತಿ ವಿಷಯಗಳು ಹೇಳುವ ಆಗ್ತಾ ಇಲ್ಲ. ಆದ್ರೆ ಇಲ್ಲಿವರೆಗೆ ದುಬೈನಲ್ಲಿರುವಂತ ಏರ್ ಡಿಫೆನ್ಸ್ ಸಿಸ್ಟಮ್ ಎಲ್ರೂ ಕಾಯ್ತಾ ಇದೆ. ಚೆನ್ನಾಗೆ ಈ ಒಂದು ಕೆಟ್ಟ ಗಳಿಗೆಯಲ್ಲಿ ನಾವು ವಾರ್ ಟೈಮ್ ನಲ್ಲಿ ಮುಂದುವರಿಲಿಕ್ಕೆ ನಮ್ಮ ಇಲ್ಲಿನ ಸರ್ಕಾರ ಎಲ್ರೂ ಚೆನ್ನಾಗಿ ಕಾಯ್ತಾ ಇದೆ ಅಂತ ಹೇಳ್ತಾ ಇದ್ದೆ, ಹೇಳ್ಬಲ್ಲೆ. ಓಕೆ ಓಕೆ ಇದ್ರ ಜೊತೆಗೆ ದುಬೈನ ಮರೀನಾ ಟವರ್ನ ಮೇಲೂ ಕೂಡ ಅಟ್ಯಾಕ್ ಆಗಿತ್ತು ಅನ್ನುವಂಥ ಒಂದು ನ್ಯೂಸ್ಗಳು ಹರಿದಾಡ್ತಾ ಇವೆ. ಅದ್ರ ಜೊತೆಗೆ ದುಬೈನಲ್ಲಿ ಇನ್ನೊಂದು 10 ದಿವಸ ಯುದ್ಧ ಮುಂದುವರಿದರೆ ದುಬೈನಲ್ಲಿ ಆಹಾರದ ಕೊರತೆ ಕಾಣಿಸಿಕೊಳ್ಬಹುದು ಅನ್ನುವಂಥ ಮಾಹಿತಿ ಕೂಡ ಬರ್ತಾ ಇದೆ. ಅಂದರೆ ದುಬೈಯಲ್ಲಿ ಪ್ರೆಸೆಂಟಾಗಿ ಯಾವುದೇ ಆಹಾರವನ್ನು ತಯಾರಿಸುವಂಥದ್ದಿಲ್ಲ, ಎಲ್ಲವೂ ಕೂಡ ರಫ್ತಾಗಬೇಕು ಇನ್ನೊಂದು ದೇಶದಿಂದ. ಸೊ ಹಾಗಾಗಿ ಕೆಲವೊಂದು ಜಲಸಂಧಿಗಳು ಕೂಡ ಬಂದ್ ಆಗಿರೋದ್ರಿಂದ ರಫ್ತು ಆಗದಂಥ ಸಂದರ್ಭದಲ್ಲಿ 10 ದಿವಸ ಯುದ್ಧ ಮುಂದುವರಿದರೆ ಆಹಾರದ ಕೊರತೆಯು ಕೂಡ ದುಬೈಯಲ್ಲಿ ಕಾಣಿಸಿಕೊಳ್ಳುತ್ತೆ ಅನ್ನುವಂಥ ಮಾಹಿತಿ ಇದೆ. ಈ ಬಗ್ಗೆ ಏನಾದರೂ ಮಾಹಿತಿ ಇದೆ ತಮಗೆ? ಎಸ್, ಇವತ್ತು ಬೆಳಗ್ಗೆ ತಾನೇ ಒಂದು ಅಫಿಷಿಯಲ್ ಆಗಿ ಎಲ್ಲ ನಮ್ಮ ಅಫಿಷಿಯಲ್ ಮೀಡಿಯಾದಲ್ಲಿ ಹೇಳ್ತಾ ಇದ್ರು, ಇಲ್ಲಿನ ದೊಡ್ಡ ಸಪ್ಲೈಸ್, ಫುಡ್ ಚೈನ್ ಸಪ್ಲೈಸ್ ತುಂಬಾ ಇಂಡಿಯನ್ ಕಂಪನೀಸ್ ಗಳಿದೆ. ಅವರು ಅಫಿಷಿಯಲ್ ಆಗಿ ಹೇಳಿದ್ದಾರೆ, ಯಾರು ಹೆದರುವಾಗಿಲ್ಲ. ಇಲ್ಲಿ ಬೇಕಾಗಿರುವಂತ ಎಲ್ಲಾ ಫುಡ್ ಸಪ್ಲೈಸ್ ನಾವು ಮುಂದುವರಿತೀವಿ, ಏನು ತೊಂದರೆ ಇಲ್ಲ. ಎಲ್ಲವನ್ನು ನಾವು ಏರ್ ಲಿಫ್ಟ್ ಮಾಡಿದ್ದೇವೆ, ಎಲ್ಲವೂ ಸಪ್ಲೈ ಆಗುತ್ತೆ. ಆಸ್ ಯೂಶುವಲ್ ನಾವು ಈ ಗೌರ್ಮೆಂಟ್ ಈ ಟೈಮ್ ನಲ್ಲಿ ನಿಲ್ತೇವೆ. ಎಲ್ಲವೂ ನಾವು ಯಾವ್ದು ಕುಂದುಕೊರತೆ ಆದಾಗಿ ನೋಡ್ಕೊಂಡಿದ್ದೀವಿ, ಏನು ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ. ವಿ ಬಿಲೀವ್ ದಟ್ ಅಫಿಷಿಯಲ್ಸ್ ಅಂಡ್ ವಿ ಆರ್ ಗೆಟಿಂಗ್ ಎವ್ರಿಥಿಂಗ್. ಅವರು ಸ್ವಲ್ಪ ಪ್ಯಾನಿಕ್ ಆಗಿದ್ದೀವಿ, ಹೊಸತನ. ಬಟ್ ಅದು ಅದ್ರ ಜೊತೆಗೆ ನೀವೆಲ್ಲ ಬ್ಲೆಸ್ಸಿಂಗ್ಸ್ ಒಂದು ಟೈಮ್ ನ ಪಾಸ್ ಮಾಡ್ಬೇಕು ಅಂತ ಜಸ್ಟ್ ಪ್ರೇಯಿಂಗ್, ದಟ್ಸ್ ಇಟ್. ಮರೀನಾ ಟವರ್ ವಿಚಾರ ಸರ್? ಮರೀನಾ ಟವರ್ ಅಲ್ಲಿ ಜಸ್ಟ್ ಅದು ಅಫಿಷಿಯಲ್ ಆಗಿ ಎಲ್ಲ ಹೇಳ್ತಾ ಇದಾರೆ, ಎಲ್ಲ ಅಫಿಷಿಯಲ್ ಮೀಡಿಯಾದಲ್ಲಿ ಜಸ್ಟ್ ಡಿಬ್ರೀಸ್ ಅದ್ರದ್ದು ತಾಗಿದೆ ಅಂತ. ಬಟ್ ಇಟ್ ಇಸ್ ನಾಟ್ ನಥಿಂಗ್ ಮಚ್, ಎಲ್ಲವನ್ನು ಇಲ್ಲಿ ಆನ್ ಕಂಟ್ರೋಲ್ ಅಲ್ಲಿ ಇದೆ. ಓಕೆ 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 ಅಲ್ಲೇ ರೀ, ಕಾಂಟ್ಯಾಕ್ಟಲ್ಲಿ ಮಾಡೋಣ. ಜಿತೇನ್ ಸರ್, ಪ್ರಮುಖವಾಗಿ ಇರಾನ್ ವರ್ಸಸ್ ಇಸ್ರೇಲ್ ಅನ್ನುವಂಥ ಕದನ ಜೊತೆಗೆ ಅಮೇರಿಕ ಜೊತೆಯಾದ ಬಳಿಕ ಯಾವ ಮಟ್ಟಕ್ಕೆ ಈ ಯುದ್ಧ ಮುಂದುವರಿತಾ ಇದೆ, 10ನೇ ದಿವಸಕ್ಕೆ ಕಾಲಿಟ್ಟಿದೆ. ಇದರಿಂದ ಬರೀ ಆ 2 ದೇಶಗಳ ನಡುವಿನ ಅಥವಾ 3 ದೇಶಗಳ ನಡುವಿನ ಸಂಬಂಧ ಅಲ್ಲ, ಇಡೀ ಜಗತ್ತಿನಾದ್ಯಂತ ಇರುವಂಥ ಅನೇಕ ದೇಶಗಳು ಅದಕ್ಕೆ ಹೊಂದಿಕೊಳ್ತಾ ಇದೆ. ಆ ಯುದ್ಧದ ಪರಿಣಾಮ ಯಾವ ರೀತಿಗೆ ಇಫೆಕ್ಟ್ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಗೊತ್ತಿದೆ. ಸೊ ಇದೇ ರೀತಿಯಾಗಿ ಯುದ್ಧ ಮುಂದುವರಿತಾ ಹೋದರೆ ಏನು ಕತೆ ಅಂತ ಹೇಳಿ? ಅದೇ ಈಗ 28 ತಾರೀಕಿಗೆ ಫೆಬ್ರವರಿ ಶುರುವಾಗಿದೆ. ಈಗ 10 ದಿನ ಆಯಿತು ಖೊಮೇನಿ ಹತ್ಯೆ ಆದಮೇಲೆ. ಇರಾನ್ ಗಲ್ಫ್ ರಾಷ್ಟ್ರಗಳ ಮೇಲೂ ಕೂಡ, ಅಂದರೆ ಅಲ್ಲಿ ಅಮೇರಿಕದ ಬೇಸ್ಗಿದೆ ಅಂತ ದಾಳಿ ಮಾಡ್ತಾ ಇದೆ. ಈಗ ನಮಗೆ ಒಂದು ಪೆಟ್ರೋಲ್ ಬೆಲೆ ಮಾತ್ರ ಏರಿಳಿತ ಅಂತ ಹೇಳಿದರೆ ನಾವು ಸ್ವಲ್ಪ ಇಲ್ಲಿ ಏನಾದರೂ ಮೇಂಟೈನ್ ಇದು ಮಾಡ್ಬೋದು. ಈಗ ನಮಗೆ ಅಂದರೆ ಈ ನಮ್ಮ ಈ ಭಾರತದಿಂದ ಗಲ್ಫ್ ರಾಷ್ಟ್ರಗಳಿಗೆ ಅತಿ ಹೆಚ್ಚು ಜನರು ಹೋಗಿದ್ದಾರೆ. ಅಂದರೆ ಈಗ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆ, ಕಾಸರಗೋಡು ಈ ಭಾಗದಲ್ಲಂತೂ ಪ್ರತಿಯೊಂದು ಊರಿನಿಂದ ತುಂಬ ಜನ ಇರ್ತಾರೆ. ಹಾಗಾಗಿ ಅಲ್ಲಿ ಏನಾದರೂ ಆದರೆ ಈ ದಕ್ಷಿಣ ಕನ್ನಡ ಭಾಗದಲ್ಲೂ ಕೂಡ ಭಾವನಾತ್ಮಕವಾಗಿ ತುಂಬ ಆತಂಕಗಳು ಈ ಜನರಲ್ಲಿ ಮಾತುಗಳಲ್ಲಿ ನಮಗೆ ಕಾಣ್ತದೆ. ಅಂದರೆ ಅಲ್ಲಿ ಏನು ಆಗಬಾರ್ದು, ಏನು ಅಂದರೆ ಯುದ್ಧ ಅಂದರೆ ಆದಷ್ಟು ಬೇಗ ಶಮನ ಆಗಬೇಕು. ಖಂಡಿತ ಯುದ್ಧ ಶಮನ ಆದರೆ ಭಾರತಕ್ಕಂತೂ ಅಥವಾ ಎಲ್ಲ ಉಳಿದ ರಾಷ್ಟ್ರಗಳಿಗಂತೂ ಒಂದು ರೀತಿಯಲ್ಲಿ ನೆಮ್ಮದಿ. ಯಾಕೆಂದರೆ ಈಗ ನೋಡಿ, ನೀವು ಸೂಚ್ಯಂಕ ಹೇಳ್ತೀರಿ, ಶೇರ್ ಮಾರ್ಕೆಟ್ ಸಾವಿರಾರು ಕೋಟಿ ನಷ್ಟ, ಅಂದರೆ ಗ್ಯಾಸ್ಗೆ ರೇಟ್ ಜಾಸ್ತಿ ಆಯಿತು ಅಂತ ಹೇಳ್ತಾರೆ, ಇನ್ನು ಪೆಟ್ರೋಲ್ ಜಾಸ್ತಿ ಆಗ್ಬೋದು. ಅಂದರೆ ಒಂದು ಇಂಟರ್ ಕನೆಕ್ಟೆಡ್ ಪ್ರತಿಯೊಂದು ಲೈಫು. ನಾವು ಅಲ್ಲಿ ಗಲ್ಫಲ್ಲಿ ಬಾಂಬ್ ಯುದ್ಧ ಆಗ್ತಾಯಿದೆ, ಇಸ್ರೇಲ್, ಅಮೇರಿಕ, ಇರಾನ್, ನಮಗೇನು ನಾವು ಆರಾಮ್ ಅಂತ ಕೆಲವರದು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗಳು, ಗಲಾಟೆಗಳು, ಮಾತುಗಳು. ಮೋದಿ ಹಾಗೆ ಮಾಡಬೇಕಿತ್ತು, ಇವ್ರು ಹೇಗೆ ಮಾಡಬೇಕಿತ್ತು, ಈ ಥರದ್ದೆಲ್ಲ ಒಣ ಚರ್ಚೆಗಳನ್ನು ಮಾಡ್ತಾಯಿದ್ರು ಕೆಲವರು. ಅವರು ನಿಜವಾಗಿ ನಾನು ಹೇಳೋದು ಕೆಲಸ ಇಲ್ಲದವರು. ನಿಜವಾಗಿಯೂ
ಕೆಲಸಕ್ಕೋಸ್ಕರ ತಮ್ಮ ಊರು ಬಿಟ್ಟು ಅಲ್ಲಿರುವಂತಹ ಒಂದು ಅಷ್ಟು ಜನರು ಕೂಡ ಮತ್ತು ಅಲ್ಲಿಯ ಸಂಬಂಧಪಟ್ಟವರು ಇಲ್ಲಿ ಜನಗಳು ಮತ್ತು ನಿಜವಾಗಿಯೂ ದುಡಿದು ತಿನ್ನುವಂತಹ ಒಂದು ದೊಡ್ಡ ವರ್ಗ ಇದೆ. ಅವರು ಈ ಯುದ್ಧದ ಅಗತ್ಯವೇ ಇಲ್ಲ. ಈ ಯುದ್ಧ ಪಿಪಾಸುಗಳಿಗೆ, ಅಧಿಕಾರದ ಪಿಪಾಸುಗಳಿಗೆ ಇದೆಲ್ಲ ಯುದ್ಧದ ಒಂದು ಅಗತ್ಯ ಇದೆ. ಸೊ ಹಾಗಾಗಿ ಮೇಲ್ನೋಟ ಅಂದರೆ ಯುದ್ಧ ಯಾರಿಗೂ ಬೇಡ, ಯುದ್ಧ ಕೆಲವು ಜನರಿಗೆ ಮಾತ್ರ ಬೇಕು. ಅವರ ಅಧಿಕಾರ ವಿಸ್ತರಣೆಗೋ ವಸಾಹತುಶಾಹಿಗೋ ಏನೋ ಒಂದು ಅವರು ಯುದ್ಧವನ್ನು ಮಾಡ್ತಾ ಇದ್ದಾರೆ. ಭಾರತ ಕೂಡ ಯುದ್ಧದ ವಿಚಾರದಲ್ಲಿ ಮೊದಲಿಂದ ಅಂದರೆ ಸ್ಪಷ್ಟವಾಗಿ ಶಾಂತಿ ಬೇಕು, ವಿಶ್ವಶಾಂತಿ ಬೇಕು ಅಂತ ಬಯಸ್ತಾ ಇದೆ. ಇಲ್ಲಿಯ ಜನರು ಕೂಡ ಅದನ್ನೇ ಬಯಸ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಪುಸ್ತಕದಲ್ಲಿ ಕೂತ್ಕೊಂಡು ಕೆಲವು ಇದನ್ನು ವೀಡಿಯೋಗಳನ್ನು ಅಪ್ಲೋಡ್ ಮಾಡಿಕೊಂಡು, ಯಾವುದೋ ವಿಡಿಯೋಗಳನ್ನು ಹಾಕ್ಕೊಂಡು ಯಾರಿಗೋ ಇನ್ನು ನಮ್ಮದೇ ಭಾರತ ದೇಶದ ನಮ್ಮದೇ ಪ್ರಧಾನಮಂತ್ರಿಗೆ ಕೆಟ್ಟದಾಗಿ ವಿಡಿಯೋಗಳನ್ನು ಮಾಡಿಕೊಂಡು ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ತೀರಾ ಇದು ಗೌರವ ಕಡಿಮೆ ಆಗಂದರೆ ಅದು ಸೋಷಿಯಲ್ ಮೀಡಿಯಾ ಅಂತ ಹೇಳಿದ್ರೆ ಇದು ಇಲ್ಲಿ ಮಾತ್ರ ಅಲ್ಲ, ಎಲ್ಲ ಕಡೆಗಳಲ್ಲೂ ಓಡಾಡುವಂಥ ಸಾಧ್ಯತೆ ಇರೋದ್ರಿಂದ ಅದೇ ಪರಿವೆಲ್ಲದೆ ಮಾಡ್ತಾ ಇದ್ದಾರೆ. ಅಲ್ಲಿ ಭಾರತದ ಒಂದು ಕುರಿತಾದ ದೇಶದ ಕುರಿತಾದಂಥ ಗಲ್ಫ್ ರಾಷ್ಟ್ರಗಳಿರುವಂಥ ಗೌರವಗಳ ಬಗ್ಗೆ ಅಲ್ಲಿಯ ಜನ, ಅಲ್ಲಿ ಇರುವಂಥ ಭಾರತೀಯರು ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ. ಅಲ್ಲಿ ಗಲ್ಫ್ ರಾಷ್ಟ್ರಗಳು ಖುಷಿ ಅಂದರೆ ಮೆಚ್ಚುಗೆಯನ್ನು, ಅಭಿಮಾನವನ್ನು ವ್ಯಕ್ತಪಡಿಸ್ತಾರೆ. ಈವನ್ ದೊಡ್ಡ ದೊಡ್ಡ ರಾಷ್ಟ್ರಗಳು ಕೂಡ ಈ ಶಾಂತಿಗೆ ಅಂದರೆ ಯುದ್ಧ ನಿಲ್ಲಿಸಬೇಕಾದ್ರೆ ಭಾರತ ಕೂಡ ಮಧ್ಯಪ್ರವೇಶ ಮಾಡಬೇಕು ಎನ್ನುವಂಥ ವಿಚಾರನ್ನು ಏನು ಹೇಳ್ತಾ ಇದೆ. ಬಟ್ ಅದೇ ಮೊನ್ನೆ ಹಿಂದೂ ಮಹಾಸಾಗರದಲ್ಲಿ ಆದಂಥ ಯುದ್ಧ ನೌಕೆಗಳು 2 ಹೊಡೆದಾಗ ಒಂದು ಭಾರತದಲ್ಲಿ ಯುದ್ಧ ನೌಕೆಗೆ ರಕ್ಷಣೆ ಸಿಕ್ಕಿದೆ ಎನ್ನುವಂಥ ವಿಷಯಗಳು ಕೂಡ ಚರ್ಚೆಯಲ್ಲಿವೆ. ಅಂದರೆ ಭಾರತ ಏನೋ ಈ ಜಾಲತಾಣಗಳಲ್ಲಿ ಏನು ಮಾತಾಡಿದರೂ ಕೂಡ ಭಾರತ ಒಂದು ತಟಸ್ಥ ರಾಷ್ಟ್ರವಾಗಿ, ಅದಕ್ಕಿಂತಲೂ ಕೂಡ ಭಾರತ ತನ್ನ ಜನರ ಹಿತ ಕಾಯುವಲು ಮತ್ತು ತನ್ನ ಒಂದು ಸಾರ್ವಭೌಮತ್ವದ ಇದರಲ್ಲಿ ಯಾವತ್ತೂ ರಾಜಿ ಮಾಡಿಕೊಳ್ಳೋದಿಲ್ಲ. ತಮ್ಮ ದೇಶಕ್ಕಾಗುವಂಥ ನಷ್ಟವನ್ನು ಸರಿದೂಗಿಸ್ಲಿಕ್ಕೆ ಅದರಲ್ಲಿ ಏನಾದರೂ ಒಳ್ಳೆಯ ಆಗ್ತದಂತಾದರೆ ಅದಕ್ಕೆ ಖಂಡಿತ ಯಾವತ್ತೂ ನೀತಿಯನ್ನು ಅಪ್ಲೈ ಮಾಡಿಕೊಂಡು ಮುಂದೆ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಇದನ್ನು ಭಾರತದ ನಡೆಯನ್ನು ಒಂದು ಶ್ಲಾಘಿಸಿರೋದೊಂದಿಗೆ ಆ ಯುದ್ಧ ಆದಷ್ಟು ಬೇಗ ಮುಗಿದ್ರೆ ಎಲ್ರಿಗೂ ಒಳ್ಳೆಯದಾಗ್ತದೆ ಅನ್ನುವಂಥ ಒಂದು ಆಶಾಭಾವದಲ್ಲಿ ನಾವು ಕೂಡ ಇದ್ದೇವೆ. ಆದರೆ ಸದ್ಯದ ಮಟ್ಟಿಗೆ ನೋಡುವಾಗ ಯುದ್ಧದಾಹಿ ಟ್ರಂಪ್ ಏನು ಹೇಳಿದರೆ ನೆಕ್ಸ್ಟ್ ಈಗ ಇರಾನನ್ನು ಬಿಡುವುದಿಲ್ಲ, ಅಂದರೆ ಅವ್ರಿಗೆ ಬೇಕಾದಂಥ ವ್ಯವಸ್ಥೆ ಮಾಡಿಕೊಂಡು ಅಂದರೆ ಬೆದರಿಸಿ ಎದುರಿಸಿ ಏನಾದರೂ ಒಪ್ಪಂದಗಳನ್ನು ಅಥವಾ ಇಂಡೈರೆಕ್ಟ್ಲಿ ಅವರ ತೈಲ ಸಂಪತ್ತಿನ ಮೇಲೆ ಕಣ್ಣಿಟ್ಟಿದ್ದಾರೆ. ಹಾಗೆ ಅದನ್ನು ಮುಂದುವರಿಸುವಂಥ ಅವರೊಂದು ಇರಾದೆಯನ್ನು ನನಗೆ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಬಟ್ ಗಲ್ಫ್ ರಾಷ್ಟ್ರಗಳಿಗೆ ಸದ್ಯಕ್ಕೆ ಅಷ್ಟೊಂದು ಆತಂಕ ಕಾಣೋದಿಲ್ಲ. ಯಾಕಂದರೆ ಇರಾನ್ ಈಗಾಗಲೇ ಏನು ಹೇಳಿದರೆ ನಮಗೆ ಹತ್ತಿರದ ರಾಷ್ಟ್ರಗಳ ವಿರುದ್ಧ ನಮಗೆ ಯಾವುದೂ ದ್ವೇಷ ಇಲ್ಲ, ನಾವು ಅವ್ರ ಜೊತೆ ನಮ್ಮ ಸಂಬಂಧಗಳು ಅಂದರೆ ಚೆನ್ನಾಗಿ ಇಟ್ಕೊಳ್ತೇವೆ, ಅವರಾಗಿ ಏನು ಮಾಡ್ತೇವೆ ನಾವು ಚೆನ್ನಾಗಿರ್ತೇವೆ ಅಂತ ಹೇಳ್ತಾರೆ. ಏನಾದರೂ ಕಿತಾಪತಿ ಏನಾದರೂ ಮಾಡೋದಿದ್ರೆ ಅಮೇರಿಕಾ ಅಥವಾ ಇಸ್ರೇಲ್ ಕೂಡ ಇರಾನ್ ಯಾವತ್ತೂ ಕೂಡ ಸಾರ್ವಭೌಮ, ಅಂದರೆ ಇಸ್ರೇಲ್ಗೆ ಯಾವತ್ತೂ ಕೂಡ ಒಂದು ಕಾಲದಲ್ಲಿ ಇರಾನ್ ಇಸ್ರೇಲ್ ಬಹಳ ಒಂದು ಒಳ್ಳೆಯ ಸಂಬಂಧ ಹೊಂದಿತ್ತು. ತದನಂತರ ಬೆಳವಣಿಗೆ ಖಮೇನಿ ಬಂದ ಮೇಲೆ ಇಸ್ರೇಲ್ ಮತ್ತು ಇರಾನ್ನ ಸಂಬಂಧಗಳು ತೀರಾ ಅಂದರೆ ಇತ್ತೀಚೆಗಂತೂ ತೀರಾ ಹದಗೆಟ್ಟಿರೋದ್ರಿಂದ ಈಗ ಅಂದರೆ ಅಲ್ಲಿ ಬಂಡುಕೋರರು ಏನು ಅವರನ್ನು ಸಾಕೋದ್ರಿಂದ ಇಸ್ರೇಲ್ ಮೇಲೆ ದಾಳಿ ಮಾಡೋದಕ್ಕೆಲ್ಲ ಇರಾನ್ ಕಾರಣ ಎನ್ನುವಂಥ ಭಾವನೆಗಳು ಅವರಲ್ಲಿರೋದ್ರಿಂದ ಅವರು ತಮ್ಮ ದೇಶದ ಪ್ರಜೆಗಳ ರಕ್ಷಣೆಗೋಸ್ಕರ ಈ ಏನು ಉಗ್ರಗಾಮಿಗಳನ್ನು ಭಯೋತ್ಪಾದನೆ ತಡೆಗಟ್ಟಬೇಕು ಅಂತ ಅಥವಾ ನಿಗ್ರಹಿಸಬೇಕು ಅಂತ ಇರಾನನ್ನು ಮೂಲಕ್ಕೆ ಹೊಡಿಬೇಕು ಅಂತ ಅವರು ಕಾಯ್ತಾ ಇರೋದ್ರಿಂದ ಒಟ್ಟಾರೆ ಭಯೋತ್ಪಾದನೆ ಅನ್ನುವಂಥದ್ದು ನಿಲ್ಲಬೇಕು. ಅದು ಕೆಲವೊಮ್ಮೆ ಯುದ್ಧದಲ್ಲಿ ಆ ಭಯೋತ್ಪಾದನೆ ನಿಲ್ತಾ ಆದರೆ ಒಂದು ಹಂತದವರೆಗೆ ಓಕೆ, ಆದರೆ ಯುದ್ಧವೇ ಅದಕ್ಕಿಂತ ದೊಡ್ಡ ಭಯೋತ್ಪಾದನೆ ಆದರೆ ಸಮಸ್ಯೆ ಆಗ್ತದೆ. ಜನರು ಸಾವಿರಾರು ಜನ ಈಗಾಗಲೇ ಸತ್ತಿದ್ದಾರೆ, ಇನ್ನು ಮುಂದೆಯೂ ಪುನಃ ಅಂದರೆ ಸಾವು ನೋವುಗಳು ಸುಲಭ ಲೆಕ್ಕ ನೋಡಲಿಕ್ಕೆ. ಬಟ್ ಅಲ್ಲಿಯ ಮನೆಯ ಪರಿಸ್ಥಿತಿ ಅಲ್ಲಿ ಬಿದ್ದಾಗ ಬಾಂಬ್ ಬಿದ್ದಾಗ ಯಾರೂ ಕೂಡ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಯುದ್ಧ ಅಂತ ಬಯಸುವವರು ಕೂಡ ಅಲ್ಲಿ ನೈಜ ಪರಿಸ್ಥಿತಿಯನ್ನು ನೋಡಿದರೆ ಒಂದು ವೇಳೆ ಅಲ್ಲಿ ಹೋದಾಗ ಅವರು ಅಲ್ಲಿದ್ದಾಗ ಅವರ ಮೇಲೆ ಏನು ಕ್ಷಿಪಣಿಗಳು ಹಾರುವ ಅಂಥ ಒಂದು ಸನ್ನಿವೇಶ ಆದರೆ ಅವ್ರ ಮನಸ್ಸಲ್ಲಿ ಯಾವ ರೀತಿ ಆಲೋಚನೆ ಮಾಡ್ಬೋದು ಇರೋದನ್ನು ಆಲೋಚನೆ ಮಾಡಿಕೊಂಡ್ರೆ ಆದಷ್ಟು ಯುದ್ಧ ಎನ್ನುವಂಥ ಬಗ್ಗೆ ಏನು ಆರೋಪಗಳನ್ನು ಮಾಡೋದು, ಗಲಾಟೆ ಮಾಡೋದು ನಿಲ್ತದೆ ಅಂತ ನಾನು ಭಾವನೆ. ಓಕೆ ಅಕ್ರಮ್ ಸರ್, ಈಗ ಭಾರತ ಸರ್ಕಾರ ದುಬೈ ಜೊತೆಗೆ ಯಾವ ರೀತಿಯಾದಂಥ ಸಂಬಂಧವನ್ನು ಇಟ್ಟುಕೊಂಡಿದೆ? ಈ ಯುದ್ಧ ಪ್ರಾರಂಭ ಆದ ಬಳಿಕ ಅಲ್ಲಿರುವಂಥ ದುಬೈ ಭಾರತೀಯರನ್ನು ಕಾಂಟ್ಯಾಕ್ಟ್ ಮಾಡುವಂಥ ಪ್ರಮೇಯವನ್ನು ಏನಾದರೂ ಮಾಡಿದೆಯಾ? ಈ ಥರ ವಿಚಾರ ಏನಾದರೂ ತಮ್ಮ ಗಮನಕ್ಕೆ ಬಂದಿದೆಯಾ?
ಎಲ್ರಿಗೂ ಗೊತ್ತಿರೋ ಹಾಗೆ ಭಾರತ ಮತ್ತು ಇಲ್ಲಿನ ಗಲ್ಫ್ ರಾಷ್ಟ್ರಗಳ ಸಂಬಂಧ ಬಹಳ ಚೆನ್ನಾಗೇ ಇದೆ. ಬ್ರದರ್ಹುಡ್ ರಿಲೇಶನ್ಶಿಪ್ ನಮ್ಮ ಗೌರ್ಮೆಂಟ್ ನಮ್ಮ ಪ್ರಧಾನಿಗಳು ಆಗ್ಬೋದು ಇಲ್ಲಿ ಬಂದಾಗ ಹೇಗೆ ಇಲ್ಲಿನ ನಮ್ಮ ಗೌರ್ಮೆಂಟ್ ನಮ್ಮ ಇಲ್ಲಿನ ಹೈನೆಸ್ ಅವರು ಯಾವ ರೀತಿ ಬ್ರದರ್ಹುಡ್ ಅಂತಾನೆ ಹೇಳ್ಕೊಂಡು ಆ ರೀತಿಯ ಸಂಬಂಧ ಚೆನ್ನಾಗೇ ಇದೆ. ಹಾಗೆ ಇಲ್ಲಿನ ನಮ್ಮ ಎಲ್ಲಾ ಕೌನ್ಸಿಲೇಟ್ಸ್ಗಳು ಎಲ್ಲರೂ ಪರ್ಫೆಕ್ಟ್ ಆಗಿ ಎಲ್ಲರೂ ಅಡ್ವೈಸ್ ಮಾಡ್ತಾರೆ ಹೇಗಿರ್ಬೇಕು, ಏನೇ ಇದು ನಮ್ಮ ಮೇನ್ ಸೋರ್ಸ್ ಮುಖಾಂತರ ನಾವು ತಿಳ್ಕೊಬೇಕು, ಜನಗಳ ಸಂರಕ್ಷಣೆ ಇದೇನ್ ಬೇಕಾದ್ರೂ ಎಲ್ಲ ಮಾಡ್ಲಿಕ್ಕೆ ಅವ್ರು ಸಿದ್ಧವಾಗಿದ್ದಾರೆ. ನಾವು ರೆಸಿಡೆನ್ಸ್ ಅನ್ನುವಂತ ಭಾವನೆ ಅಲ್ಲದೆ ನಾವು ಇಲ್ಲಿ ಅವರೇ ಅನ್ನುವಂತ ಭಾವನೆ ತರ ನೋಡ್ಕೊಳ್ತಾ ಇದ್ದಾರೆ ಎಲ್ಲರನ್ನ. ಓಕೆ 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 ಸ್ಪೆಷಲಿ ಗಲ್ಫ್ ನಾವು ಇರುವಂತ ಎಲ್ಲ ರೆಸಿಡೆನ್ಸ್. ಓಕೆ ಓಕೆ ಎಸ್ ವಿಲ್ಸನ್ ಸರ್, ತಮ್ಮ ಕೂಡ ಅದೇ ಕ್ವಶನನ್ನು ಕೇಳೋದಾದರೆ ಯಾವ ರೀತಿಯಾದಂತಹ ಬೆಂಬಲ ಸಿಗ್ತಾ ಇದೆ ಅಥವಾ ಕಾಂಟ್ಯಾಕ್ಟ್ಗಳನ್ನ ಮಾಡ್ತಾ ಇದ್ದಾರಾ, ನೆರವಿಗೆ ಬರುವಂತಹ ಪ್ರಯತ್ನಗಳು ಏನಾದರೂ ಇದೆಯಾ? ಹೌದು, ಅಕ್ರಮ್ ಸರ್ ಹೇಳಿದ ಹಾಗೆ ನಮ್ಮ ಇಂಡಿಯನ್ ಎಂಬಸಿಯಿಂದ ಕಂಟಿನ್ಯೂಸ್ಲಿ ನ್ಯೂಸ್ ಬರ್ತಾ ಉಂಟು. ಅದು ನಮ್ಮ ಈ ಕಮ್ಯುನಿಟಿ ಲೆವೆಲ್ ಸಂಘ ಉಂಟಲ್ಲ, ತುಳುಕೂಟ ಅಲ್ಲೆಲ್ಲ ತುಂಬಾ ಸಂಘ ಉಂಟು. ತುಂಬಾ ಸಂಘದ ಅಧ್ಯಕ್ಷರಿಗೆ ಗೈಡ್ಲೈನ್ಸ್ ಬರ್ತಾ ಉಂಟು ಎಂಬಸಿಯಿಂದ. ಸೊ ಅಂಬಾಸಿಡರ್ ಮೊದಲೇ ಹೇಳಿದ್ದಾರೆ, ಏನು ಯೋಚನೆ ಮಾಡೋದು ಬೇಡ, ನೀವು ಇದಕ್ಕೆ ನಾವು ಎಲ್ಲ ಸುರಕ್ಷಿತವಾಗಿದ್ದೇವೆ. ಇನ್ನು ಮುಂದೆ ಹೇಗಾದ್ರೂ ಏನಾದ್ರೂ ಸಹಾಯ ಬೇಕಿದ್ರೆ ನಮ್ಮ ಎಂಬಸಿ ರೆಡಿ ಇದ್ದಾರೆ ಎಲ್ಲ ಹೆಲ್ಪ್ ಮಾಡ್ಲಿಕ್ಕೆ. ಅದ್ರ ಗೈಡ್ಲೈನ್ಸ್ ಅವರು ಕಂಟಿನ್ಯೂಸ್ಲಿ ಗೈಡ್ಲೈನ್ಸ್ ಕೊಡ್ತಾ ಇದ್ದಾರೆ ನಮ್ಮ ಕಮ್ಯುನಿಟಿ ಅವರಿಗೆ. ಅದರ ಬದಲು ಏನು ಹೆದರುವುದು ಅಗತ್ಯವಿಲ್ಲ. ನೀವು ಮೊದಲು ಯಾವ ಹೇಳಿದ ಹಾಗೆ ಅದು ನಾವೆಲ್ಲ ಇಲ್ಲಿ ಸುರಕ್ಷಿತವಾಗಿ ಇದ್ದೇವೆ, ಅಷ್ಟೊಂದು ಏನಾಗ್ಲಿಲ್ಲ. ಅಂದ್ರೆ ನಾವು ನ್ಯೂಸ್ ಮೀಡಿಯಾ ಅದಕ್ಕೆ ಇದ್ರೆ ಅದು ತುಂಬಾ ದೊಡ್ಡದಾಗಿ ಮಾಡಿ ತೋರಿಸ್ತಾ ಇದ್ದಾರೆ, ಅಷ್ಟೇನು ಇದ್ರೆ ಆಗ್ಲಿಲ್ಲ. ನಾವು ಎಲ್ಲ ನಮ್ಮ ದಿನದ ಕೆಲಸಕ್ಕೆ ಹೋಗಿ ಬರ್ತಾ ಇದೆ. ಕೆಲವು ಸಂಸ್ಥೆಗಳು ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಕೊಟ್ಟಿದ್ದಾರೆ ತುಂಬಾ ಜನರಿಗೆ. ವರ್ಕ್ ಫ್ರಮ್ ಹೋಮ್ ಸ್ಟಾರ್ಟ್ ಆಗಿದೆ. ಸಂಡೆ ಸ್ವಲ್ಪ ದಾಳಿ ಸ್ವಲ್ಪ ಜಾಸ್ತಿ ಇದ್ದ ಕಾರಣ ಕೆಲವು ದೊಡ್ಡ ಬ್ಯಾಂಕ್ಸ್ ಸ್ವಲ್ಪ ತಮ್ಮ ಹೆಡ್ ಆಫೀಸ್ ಎಲ್ಲ ಬಂದ್ ಮಾಡಿದ್ದಾರೆ. ಇದು ಟೆಂಪರರಿ. ಆದ್ರೆ ಅವರು ಆಲ್ರೆಡಿ ವರ್ಕ್ ಫ್ರಮ್ ಹೋಮ್ ಎಲ್ಲರಿಗೆ ಆಪ್ಷನ್ ಕೊಟ್ಟಿದ್ದಾರೆ. ಯಾರಿಗೆ ಬರ್ಲಿಕ್ಕೆ ಆಗುದಿಲ್ಲ ಆದ್ರೆ ವರ್ಕ್ ಫ್ರಮ್ ಹೋಮ್ ಉಂಟು. ಅದೇ ತೀರಿ ಎಂಬಸಿ ಅವರು ಕಂಟಿನ್ಯೂಸ್ಲಿ ನಮ್ಮ ಟಚ್ ಅಲ್ಲಿ ಇದ್ದಾರೆ. ಏನಾದ್ರೂ ಎಲ್ಲ ಗೈಡೆನ್ಸ್ ಕೊಡ್ತಾ ಇದ್ದಾರೆ. ಯಾವ್ದು ರೀತಿ ನಾವು ಇನ್ ಕೇಸ್ ಏನಾದ್ರೆ ಶೆಲ್ಟರ್ಸ್ ಎಲ್ಲ ರೆಡಿ ಆಗ್ತಾ ಉಂಟು ಇಲ್ಲಿ ಕುವೈಟ್ ಅಲ್ಲಿ. ಸೊ ಇನ್ ಕೇಸ್ ಅಂತ ಪರಿಸ್ಥಿತಿ ಬಂದ್ರೆ ನಾವು ಏನು ಮಾಡಬೇಕು ಅಂತ ಎಲ್ಲ ಇದನ್ನೆಲ್ಲ ಮಾಡ್ಬೇಕಂತ ಎಲ್ಲ ಡೈರೆಕ್ಷನ್ ಕೊಡ್ತಾ ಇದ್ದಾರೆ. ಸೊ ವರಿ ಮಾಡುದು ಏನ್ ಇಲ್ಲ ಇಷ್ಟು ತನಕ. ಸೊ ಅಷ್ಟೇ ನಾವು ಎಲ್ಲ ಪ್ರೇ ಮಾಡಬೇಕು, ನಮ್ಮ ಈ ಒಂದು ಯುದ್ಧ ಆದಷ್ಟು ಬೇಗ ಒಂದು ಮುಗಿಯಲಿ ಅಂತ ನಮ್ಮ ಪ್ರೇ ಮಾಡೋದು ಒಳ್ಳೇದು. ಓಕೆ ಅಕ್ರಮ್ ಸರ್, ಫೈನಲಿ ಕರಾವಳಿಗರಿಗೆ ಅಂಡ್ ಕನ್ನಡಿಗರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಸೊ ಫೈನಲಿ ನಿಮ್ಮೆಲ್ಲರ ಪ್ರಾರ್ಥನೆ ಇದು ನಮ್ಮ ಮೇಲೆ ಎಲ್ಲರೂ ಇರ್ಲಿ. ಎಲ್ಲರೂ ಹೊಟ್ಟಪಾಡಿಗೋಸ್ಕರ ಇಷ್ಟು ಊರ್ ಬಿಟ್ಟು ತಾಯ್ನಾಡಿಂದ ಇಲ್ಲಿಗೆ ಬಂದಿರ್ತೇವೆ. ಇದೊಂದು ಕೆಟ್ಟ ಟೈಮ್. ಎಸ್ ವಿ ಆರ್ ಇನ್ ವಾರ್ ಟೈಮ್ ಅಂತ ಹೇಳಿದಾಗ ವಿ ನೀಡ್ ಟು ಪಾಸ್ ಇಟ್. ಆದಷ್ಟು ಬೇಗ ವಾರ ಯಾವುದಕ್ಕೂ ಯಾವ ಇದಕ್ಕೂ ಒಳ್ಳೇದಲ್ಲ ನನ್ನ ಅಭಿಪ್ರಾಯದ ಪ್ರಕಾರ. ಸೊ ಒಂದು ಪಾಸ್ ಆಗ್ಲಿ ಕೆಟ್ಟಗಳಿಗೆ ಅಂತ ಹೇಳ್ತಾ, ಇಲ್ಲಿವರೆಗೆ ಏನು ತೊಂದರೆ ಇಲ್ಲ, ಇನ್ನು ಮುಂದೆ ತೊಂದರೆ ಆಗೋದು ಬೇಡ ಅನ್ನೋದು ನನ್ನ ದೇವರಲ್ಲಿ ಪ್ರಾರ್ಥನೆ. ಸರ್ವಶಕ್ತ ನನ್ನ ಎಲ್ರು ಒಳ್ಳೇದೇ ಮಾಡ್ಲಿ ಅಂತಲೇ ಕೇಳ್ಕೊಳ್ತಾ ಇದ್ದೀವಿ. ಇದು ರಮದಾನ್ ಟೈಮ್ ಅಲ್ಲಿ ಕರ್ಮಭೂಮಿಗೆ ನಾವು ಓಕೆ ಎಸ್ ವಿಲ್ಸನ್ ಸರ್, ಇದು ನಾವು ಭಾರತೀಯರು ಆದ್ರೂ ಅದು ನಮ್ಮ ಜನ್ಮಭೂಮಿ, ಇದು ನಮ್ದು ಕರ್ಮಭೂಮಿ. ಸೊ ಈ ಕರ್ಮಭೂಮಿಗೋಸ್ಕರ ನಾವು ದಿನಾಲು ಪ್ರಾರ್ಥಿಸಬೇಕು. ಅಂದ್ರೆ ನಾವು ಈಗ ಏನಾದ್ರೂ ಇದ್ರೆ ಈ ಕರ್ಮಭೂಮಿಯಿಂದ ನಮ್ಮ ಇಲ್ಲಿ ಕೆಲಸ ಮಾಡಿ ನಮ್ಮ ಹಣ ಎಲ್ಲ ಇಂಡಿಯಾ ಕಳಿಸಿ ನಮ್ಮ ಎಲ್ಲವರಿಗೆ ನೋಡಿಕೊಂಡು ಇದಾದ್ರೆ ಇದಕ್ಕೆ ಕಾರಣ ನಮ್ಮ ಈ ಕುವೈಟ್, ದುಬೈ, ಕತಾರ್. ಸೊ ನಾವು ನಮಗೆ ಜಾಸ್ತಿ ಏನಾದ್ರು ಮಾಡ್ಲಿಕ್ಕೆ ಆಗುದಿಲ್ಲ ಆದ್ರೆ ಅಟ್ಲೀಸ್ಟ್ ನಮ್ಮ ಸೈಡ್ ನಿಂದ ನಾವು ಪ್ರೇ ಮಾಡಬಹುದು, ಆಯುಧ ಅಷ್ಟು ಬೇಕಾದ ಯುದ್ಧ ಮುಗಿಯಲಿ ಅಂತ. ಎಸ್ 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 ಥ್ಯಾಂಕ್ ಯು ಸರ್, ಇಬ್ಬರಿಗೂ ಕೂಡ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಐ ಮೀನ್ ಕನ್ನಡಿಗರಿಗೆ ಆ್ಯಂಡ್ ಕರ್ನಾಟಕದ ಅನೇಕ ಜನತೆಗೂ ಕೂಡ ಒಂದು ಸಂಶಯಗಳಿತ್ತು ಕೆಲವೊಂದೆಲ್ಲ, ಅದನ್ನು ನೇರ ಪ್ರಸಾರದ ಮುಖಾಂತರ ತಾವೇ ಅಲ್ಲಿಂದ ಮಾಹಿತಿಗಳನ್ನ ನೀಡಿದ್ದಾರೆ. ಇಬ್ಬರು ಕೂಡ ಒಬ್ಬರು ತುಳುಕೂಟದ ಆ ಒಕ್ಕೂಟದಲ್ಲಿ ಕೆಲಸವನ್ನು ನಿರ್ವಹಿಸಿದರೆ, ಇನ್ನೊಬ್ಬರು ದುಬೈ ಕನ್ನಡ ಸಂಘದಲ್ಲೂ ಕೂಡ ಕಾರ್ಯನಿರ್ವಹಿಸಿದಂಥವರು. ಸೊ ಥ್ಯಾಂಕ್ ಯು ಸೊ ಮಚ್ ಇಬ್ಬರಿಗೂ ಕೂಡ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್ ಥ್ಯಾಂಕ್ ಯು.